ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಜೇನುಗೂಡು ಓಡು ದೋಸೆ ಮಾಡುವ ಅಂತ ಇದ್ದೇನೆ. ಇದು ಹೇಗೆ ನೋಡೋಣ ಬನ್ನಿ. ನೋಡಿ, ಇದು ಜೇನುಗೂಡಿನಂಥ ಒಂದು ಓಡು ದೋಸೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಷ್ಟು ಸಿಹಿಯಾಗಿ ಅಷ್ಟು ರುಚಿಯಾಗಿರುತ್ತೆ ಅಂತ ಅದಕ್ಕೆ ಜೇನುಗೂಡು ಅಂತ ಹೇಳೋದು. ನೋಡಿ, ಅದಕ್ಕೆ ಅರ್ಧ ಸ್ಪೂನು ಜೀರಿಗೆ, ಹಾಗೆ ಅರ್ಧ ಸ್ಪೂನು ಮೆಣಸು, ಹಾಗೆ ಸ್ವಲ್ಪ ಉಪ್ಪು ತಗೊಂಡು ಇದಕ್ಕೆ ನೋಡಿ, ಇದು ಮುಕ್ಕಾಲು ಲೋಟ ಕುಚ್ಚಲಕ್ಕಿ, ಹಾಗೆ ಮುಕ್ಕಾಲು ಲೋಟ ಬೆಳ್ತಿಗೆ ಅಕ್ಕಿ. ಈಗ ಅದನ್ನು ನೆನೆಲಿಕ್ಕೆ ಹಾಕಬೇಕು. ನಾವು 8 ಗಂಟೆ ನೆನೆಯಬೇಕದು, ತೊಳೆದು ಇಡಬೇಕು ಅದನ್ನು. ನೋಡಿ, ಈಗ ಇದು ಬೆಲ್ಲ 2 ತುಂಡು ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ತೆಂಗಿನಕಾಯಿ, 2 ತುಂಡು ಬೆಲ್ಲ, ಕಾಯಿ, ಇದು ಎಲ್ಲ 5 ಬಗೆಯನ್ನು ಸೇರಿಸಿ ನಾವು ಇದನ್ನು ರುಬ್ಬಿಕೊಳ್ಬೇಕು. ರುಬ್ಬಿ ಚೆನ್ನಾಗಿ ಸೋಸಿಕೊಂಡು ಮತ್ತು ನಾವು ಇದನ್ನು ಉಪಯೋಗಿಸುವಂಥದ್ದು. ಹಾಗೆ ನಾವು ಇದು ಶಿವರಾತ್ರಿ ಟೈಮಲ್ಲೆಲ್ಲ ಇದನ್ನು ನಾವು ಮಾಡ್ಕೊಳ್ತೇವೆ ಯಾವಾಗಲೂ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು 8 ಗಂಟೆ ನೆನೆದ ಅಕ್ಕಿ. ನೋಡಿ, ತುಂಬ ಇದು ಚೆನ್ನಾಗಿ ತೊಳೆದು 8 ಗಂಟೆ ನೆನೆದಿದೆ. ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಸೇರಿಸಿ ಇದನ್ನೀಗ ನಾವು ರುಬ್ಬಿಕೊಳ್ಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ತರುವ. ಚೆನ್ನಾಗಿ ನೆನೆದಿದೆ, ಇದನ್ನು ರುಬ್ಬಿಕೊಂಡು ತರುವ. ಈಗ ನೋಡಿ, ರುಬ್ಬಿ ಆಯಿತು. ಈಗ ನೋಡಿ, ಇಷ್ಟು ದಪ್ಪ ಆಗಿದೆ. ನೋಡಿ, ಇಷ್ಟು ಸಣ್ಣ ರುಬ್ಬಿಕೊಂಡಿದ್ದೇನೆ. ತುಂಬ ಚೆನ್ನಾಗಿದೆ ಅಲ್ಲ. ಇಷ್ಟು ದಪ್ಪ ಆದರೆ ಸಾಕು. ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ಇಡುವ. ಅಂದರೆ ಎಷ್ಟೊತ್ತು ಬೇಕಾದರೂ ಇಡ್ಬೋದು. ಅರ್ಧ ಗಂಟೆ 1 ಗಂಟೆ ಎಲ್ಲ ಇಡ್ಬೋದು. ನಾನೊಂದು ಅರ್ಧ ಗಂಟೆ ಇಡ್ತೇನೆ. ಇಡದೇನು ಹಾಗೇ ಮಾಡ್ಬೋದು. ನಾನೊಂದು ಅರ್ಧ ಗಂಟೆಗೆ ಇದನ್ನು ಇಡುವ ಅಂತ ಇದ್ದೇನೆ. ಅರ್ಧ ಗಂಟೆ ಇಟ್ಕೊಳ್ತೇನೆ ಮುಚ್ಚಳ ಮುಚ್ಚಿ. ಈಗ ಒಂದು ಅರ್ಧ ಗಂಟೆ ಆಯಿತು. ಇದನ್ನು ಮುಚ್ಚಳ ತೆಗೆಯುವ. ನೋಡಿ, ಈ ರೀತಿ ಬಂದಿದೆ. ನೋಡಿ, ಸ್ವಲ್ಪ ದಪ್ಪ ಆಯ್ತಲ್ಲ, ಚೂರು ಸ್ವಲ್ಪ ದಪ್ಪ ಆಗಿದೆ. ಇದು ನಾವಿನ್ನು ಹಂಚಿಟ್ಟು ಇಡುವ. ಇದನ್ನು ಈಗಲೇ ಮಾಡಿಕೊಳ್ಬೋದು. ಹಂಚು ಇಡುವ. ಈಗ ಹಂಚು ಬಿಸಿಗೆ ಇಟ್ಟಿದ್ದೇನೆ. ಗ್ಯಾಸ್ ಓಪನ್ ಮಾಡಿ ಹಂಚು ಬಿಸಿಗೆ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಈಗ ನೋಡಿ, ಇದು ಬಿಸಿ ಆಯಿತು. ಇದಕ್ಕೆ ನಾವು ಈಗ ರುಬ್ಬಿದಂಥ ಅಕ್ಕಿಯನ್ನು ಹಾಕಿಕೊಳ್ಳೋಣ. ಸ್ವಲ್ಪನೇ ಹಾಕಿಕೊಳ್ಳೋಣ. ನೋಡಿ, ಇಷ್ಟು ಸಾಕು. 1 ಸೌಟು ಬೇಡ. ಇಷ್ಟು ಸಾಕು. ನಾವು ದೊಡ್ಡದು ಮಾಡೋದು ಬೇಡ, ಸಣ್ಣದು ಸಾಕು. ಅದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ಈಗ ಮುಚ್ಚಿಟ್ಟರು ನಾವು ಅದು ಕಣ್ಣ ಬೀಳ್ತದೆ. ಅದು ಕಣ್ಣ ತುಂಬ ಬೀಳಲಿಲ್ಲ ಅಂದರೂ ಅಷ್ಟೇನು ಪರವಾಗಿಲ್ಲ. ಅದು ಒಳಗೆ ಎಳ್ಕೊಳ್ತದೆ. ನಾವು ಅದು ಇದರಲ್ಲಿ ಮತ್ತು ಸಿಹಿಯಲ್ಲಿ ಹಾಕ್ಕೊಳ್ಳುವಾಗ ಎಳ್ಕೊಳ್ತದೆ. ಈಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ. ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ. ಈಗ ಸ್ವಲ್ಪ ಸಾಧಾರಣ ಕಣ್ಣ ಬಿದ್ದಿದೆ. ಹೀಗೇ ಎಲ್ಲದನ್ನ ಮಾಡಿಕೊಳ್ಬೇಕು. ನೋಡಿ, ಚೆನ್ನಾಗಿ ಮುಚ್ಚಳ ತೆಗೆದು ಕೂಡ ಒಂದು 5 ನಿಮಿಷ ಬಿಟ್ಟು, 1-2 ನಿಮಿಷ ಬಿಟ್ಟು ಹೀಗೆ ಎಬ್ಬಿಸಿ ಚೆನ್ನಾಗಿ ನೋಡಿ ಸಣ್ಣದು ಮಾಡ್ಕೊಳ್ಬೇಕು. ಇದೇ ರೀತಿ ಎಲ್ಲ. ನೋಡಿ, ತುಂಬ ದೊಡ್ಡದು ಬೇಡ, ಇಷ್ಟೇ ದೊಡ್ಡದು ಸಾಕು. ಹೀಗೇ ಎಲ್ಲ ಮಾಡ್ಕೊಳ್ಳೋಣ. ಈಗ ನೋಡಿ, ಎಲ್ಲ ಆಯಿತು. ಈಗ ಮಾಡಿ ಇದನ್ನು ನಾವು ಆಚೆ ತೆಗೆದಿಟ್ಟುಕೊಳ್ಳೋಣ. ತೆಗೆದಿಟ್ಟುಕೊಂಡು ನಾವು ರುಬ್ಬಿ ಸೋಸಿದಂಥ ಹಾಲನ್ನು ಕುದಿಲಿಕ್ಕೆ ಇಡಬೇಕು. ಕುದಿಲಿಕ್ಕೆ ಇಟ್ಟು ಅದು ಚೆನ್ನಾಗಿ ಕುದಿಬೇಕು. ಹಸಿ ಸ್ಮೆಲ್ ಬರಬಾರ್ದು. ಚೆನ್ನಾಗಿ ಕುದಿದು ಚೆನ್ನಾಗಿ ಸ್ವಲ್ಪ ಕುದಿಸಬೇಕು. ಚೆನ್ನಾಗಿ ಕುದಿದಾದ ಮೇಲೆ ಅದಕ್ಕೆ ನಾವು ಈ ಮಾಡಿದಂಥ ಓಡು ದೋಸೆಯನ್ನು ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿ ನೋಡಿ, ಚೆನ್ನಾಗಿ ಕುದೀತಾ ಉಂಟಲ್ಲ. ಈ ರೀತಿ ಚೆನ್ನಾಗಿ ಕುದಿಬೇಕು. ಕುದಿದ್ರೆ ಒಳ್ಳೆ ಟೇಸ್ಟಿಯಾಗಿ ಸಿಹಿಯೊಟ್ಟಿಗೆ
ನಾವೀಗ ಕಾಳುಮೆಣಸು ಹಾಕ್ಕೊಂಡಿದ್ದೇವಲ್ಲ ಅದನ್ನು ತುಂಬ ಖಾರ ಅಂತ ಬರೋದಿಲ್ಲ. ಅದು ಯಾಕಂದರೆ ನಮಗೆ ಸ್ಮೆಲ್ಲಿಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕಾಳುಮೆಣಸು ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೇನೆ. ಎಲ್ಲರೂ ಹಾಕ್ಕೊಳ್ತಾರೆ ಅಂತಲ್ಲ, ಹಾಕ್ಕೊಂಡ್ರೆ ಒಳ್ಳೆಯದು. ಹಾಗೆ ಹಾಕೋಬೇಕಿದ್ದವರು ಹಾಕ್ಕೊಳ್ಳಿ, ಬೇಡದಿದ್ರೂ ಹಾಕದಿನ್ನೂ ಇರ್ಬೋದು. ಆದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕಿದು. ಕುದಿದಾದಮೇಲೆ ಇದಕ್ಕೆ ನಾವೀಗ ಮಾಡಿದಂಥ ಓಡು ದೋಸೆ ಉಂಟಲ್ಲ ಅದನ್ನೀಗ ನಾವು ಒಂದೊಂದಾಗಿ ಹಾಕಬೇಕು. ಫಸ್ಟಿಗೆ ಒಂದನ್ನು ಹಾಕಿ 1-2 ನಿಮಿಷ ನಾವು ಬಿಡಬೇಕು. ನೋಡಿ ಈಗ ಒಂದು ಹಾಕ್ಕೊಳ್ಳುವ. ಹೀಗೆ ಒಂದನ್ನು ಹಾಕಿ 1-2 ನಿಮಿಷ ನಾವು ಅದರಲ್ಲಿ ಬಿಡಬೇಕು. ಆಗ ಅದು ಚೆನ್ನಾಗಿ ಎಳ್ಕೊಂಡು ಅದಕ್ಕೆ ಹೇಳೋದು ಜೇನುಗೂಡಿನಾಗೆ ಆಗುತ್ತೆ ಅಂತ. ಅಂದರೆ ಜೇನುಗೂಡಲ್ಲ, ಜೇನಿನ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ, ತುಂಬ ಸ್ಮೆಲ್ಲಾಗಿ. ಅಂದರೆ ಇದು ಶಿವರಾತ್ರಿ ಟೈಮಲ್ಲಿ ನಮ್ಮ ಅಮ್ಮ ನಮಗೆ ಮಾಡಿ ಕೊಡ್ತಾಯಿದ್ರು. ಹೀಗೆ ಸಣ್ಣದಾಗಿ ಚೆಂದ ಆಗ್ತದೆ ಅದು ತಿನ್ನಲಿಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಅದನ್ನು ತೆಗೆದು ನಾವು ಇಟ್ಟುಕೊಳ್ಬೇಕು. ಹಾಗೆ ಇನ್ನೊಂದು ಹಾಕೋದು ಹಾಗೆಯೇ. ನೋಡಿ ಹಾಗೆ 1-2 ನಿಮಿಷ ಅದನ್ನು ಕೂಡ ಹಾಗೆ ನಾವು ಹಾಕ್ಕೊಳ್ಬೇಕು. ಹೀಗೆ ನಾವು ಎಷ್ಟು ಬೇಕೋ ಅಷ್ಟು, ಅಂದರೆ ಎಲ್ಲ ಹಾಕ್ಕೊಳ್ಳೋದಾದರೆ ಎಲ್ಲ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಒಂದು 4-5 ಹಾಕ್ಕೊಳ್ಳೋದಾದರೆ 4-5 ಹಾಕ್ಕೊಳ್ಬೋದು. ನಾನು ಈಗ ನೋಡಿ ಈಗ 1-2 ನಿಮಿಷ ಇದನ್ನು ಬಿಡುವ. ಈಗ ಎಷ್ಟು ನಮಗೊಂದು 5 ಸಾಕು, 5 ಹಾಕ್ಕೊಳ್ತೇನೆ. ಈಗ ನೋಡಿ ಹಾಕ್ಕೊಂಡಾಯಿತು. ಈಗ 5 ಮಾಡಿಕೊಂಡಿದ್ದೇನೆ ನಾನು. ಅದಕ್ಕೆ ನೋಡಿ ಬೇರೇನು ಚಟ್ನಿ ಅಥವಾ ಸಾಂಬಾರು ಎಂಥದ್ದು ಬೇಕಾಗೋದಿಲ್ಲ. ಅದು ನಾವು ಹಾಲು ಮಾಡಿಟ್ಟಂಥ ಕುದಿಸಿದ ಮತ್ತೆ ಹಾಲು ಉಂಟಲ್ಲ ಅದನ್ನೇ ನಾವು ಬಳಸ್ಕೊಳ್ಬೋದು. ಆದರೆ ಬೇಕಾಗೋದಿಲ್ಲ, ಅಂದರೆ ಅದು ಒಳಗೆ ಎಳೆದಿರ್ತದೆ ಚೆನ್ನಾಗಿ. ನೋಡಿ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೂತಾಗಿ ಬಂದಿರುತ್ತದೆ. ನೋಡಿ ಇದು ಹಾಲು ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟಾಗಿ. ನೋಡಿ ಈ ರೀತಿ ಸ್ಮೂತಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ, ತುಂಬ ಟೇಸ್ಟಾಗಿ ಒಳಗೆ ಎಲ್ಲ ಎಷ್ಟು ಚೆನ್ನಾಗಿ ಎಳ್ಕೊಂಡಿದೆ ನೋಡಿ, ತುಂಬ ಚೆನ್ನಾಗಿದೆ. ಅದಕ್ಕೆ ಜೇನುಗೂಡು ಅಂತ ಹೇಳೋದು, ಅಷ್ಟು ಚೆನ್ನಾಗಿದೆ. ಒಮ್ಮೆ ನೋಡಿ ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೇನೆ. ಬಾಯ್.